ಕಾಂಕ್ರೀಟ್ ನಾಗನನ್ನು ಕಂಡ ನಂತರ ಅದರಲ್ಲಿ ಕೂತು ಒಂದು ಬಣ್ಣ ಬಣ್ಣದ ಬಟ್ಟೆ ಹಾಕಿ ನಮಗೆ ಆಶೀರ್ವಾದ ಮಾಡ್ತಾರೆ ವಿನ ಅದೇ ಆಶೀರ್ವಾದ ಮಾಡಿದ ಯಾರಿದ್ದಾರೆ ಅವರು ಯಾರಿಗೂ ಕೆಲಸ ಮಾಡುವಾಗ ಕೈಯಲ್ಲಿ ರಕ್ತ ಬಂದರೂ ಮತ್ತೆ ನಾವು ಅದನ್ನು ಅಭಿಷೇಕ ಮಾಡ್ತೇವೆ. ಯಾರನ್ನು ಭಂಗ ಮಾಡ್ತಾ ಇದ್ದಾರೆ ಅವರು? ನಾಗಬನವನ್ನು ಕಾಂಕ್ರೀಟೀಕರಣ ಮಾಡಿದ್ದರಿಂದ ಇವತ್ತು ಅನೇಕ ರೋಗಗಳು ಅನಾರೋಗ್ಯ ಪೀಡಿತರಾಗಿ ನಾವು ಬದುಕ್ತಾ ಇದ್ದೇವೆ. ತಿಳಿದವರ ತಪ್ಪು ಮಾರ್ಗದರ್ಶನಗಳಿಂದ ನಾಗಬನಗಳೆಲ್ಲವೂ ಅತಂತ್ರ ಸ್ಥಿತಿ, ನಾಗಾರಾಧನೆಯು ದಾರಿ ತಪ್ತಾ ಇದೆ. ಈ ನಾಗನ ಸಂಸಾರವನ್ನು ಸರ್ವನಾಶ ಮಾಡಿಬಿಟ್ಟಿದ್ದೇವೆ ನಾವು ಇವತ್ತು. ನಾಗ ಸತ್ರು ನಮಗೆ ಲಾಭ, ಬನ ಕಡಿದ್ರೂ ನಮಗೆ ಲಾಭ, ಬೇರೆ ಬೇರೆ ಮಾಡಿದ್ರು ಲಾಭ. ಅನೇಕ ಕಡೆಗಳಲ್ಲಿ ಅವರ ಮಾತಿನ ಪ್ರಕಾರ ಹಿಂಗಾರವನ್ನು ಉಪಯೋಗ ಮಾಡಲೇಬಾರದಂತ ಹೇಳ್ತಾರೆ. ತುಳುನಾಡಿನ ನಾಗನಿಗೆ ಪ್ರಾರ್ಥನೆ ಮಾತ್ರ. ಈ ಆರಾಧನೆ ವ್ಯವಸ್ಥೆಗಳನ್ನು ಒಂದು ವ್ಯವಹಾರವನ್ನಾಗಿ ನಾವು ಮಾಡ್ತಾ ಹೋದರೆ ಇನ್ನು ಮುಂದಿನ ಜನಾಂಗಕ್ಕೆ ನಮ್ಮಿಂದ ಏನೂ ಇಲ್ಲದೆ ಮಕ್ಕಳು ಆಡಿ ಬಿಸಾಡಿ ಈ ನಾಗಬನವನ್ನು ಯಾಕೆ ಕಡಿದ್ರು ಅಂತ ಕೇಳ್ತಾರೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಯಾವುದೇ ಚಿತ್ರಕೂಟದಲ್ಲಿಯೂ ಒಂದೇ ಒಂದು ಹಾವು ಬಂದು ವಾಸ ಮಾಡಿ, ಇನ್ನು ಇಲ್ಲಿಯ ದೇವಸ್ಥಾನಗಳಿಗೂ ಕೆಲವು ಶಕ್ತಿಗಳಿಗೂ ಇದೇ ರೀತಿ ಆಗುವ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಆದ್ಮೇಲೆ ನಾವು ಇಷ್ಟರವರೆಗೆ ಅಲಿಯಕಟ್ಟು, ತುಳುನಾಡಿನ ಸಂಪ್ರದಾಯ, ದೈವಾರಾಧನೆಯ ಬಗ್ಗೆ ಒಂದಷ್ಟು ನಮ್ಮ ಮಾತೃಭಾಷೆಯಲ್ಲಿ ಮಾತಾಡುವ ಪ್ರಯತ್ನ ಇತ್ತು. ಈ ಸಲ ಸಮಸ್ತ ಕನ್ನಡಿಗರಿಗೋಸ್ಕರ ನಾವು ಕನ್ನಡದಲ್ಲಿ ಮಾತಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಆದ್ಮೇಲೆ ಇವತ್ತು ನಾಗರ ಪಂಚಮಿ ಬರ್ತಾ ಇದೆ. ನಾಗಾರಾಧನೆ ಮತ್ತು ದೈವಾರಾಧನೆ ಇದು ಭಕ್ತರೊಳಗೆ ಕೆಲವು ಆಚರಣೆಯ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಿವೆ. ಹಾಗಂತ ನಾನು ಮಾತಾಡೋದು ಇದು ಯಾರಿಗೂ ಉಪದೇಶ ಅಲ್ಲ, ಇದು ಉಪನ್ಯಾಸ ಅಲ್ಲ, ನಾನೊಬ್ಬ ವಿದ್ವಾಂಸ ಅಲ್ಲ. ಇದು ಇಂಥ ಮಾತು ನನ್ನಂಥ ಒಂದು ಜನಸಾಮಾನ್ಯರಿಗೆ, ಅಂದರೆ ಹಿತಚಿಂತಕರಿಗೆ ಒಂದಷ್ಟು ಚರ್ಚೆಯಾಗಿ, ಒಂದಷ್ಟು ಗೊಂದಲಗಳಾಗಿ, ಒಂದಷ್ಟು ವಾದ ವಿವಾದಗಳು ಸೃಷ್ಟಿಯಾಗಿ ಅದರಲ್ಲಿ ಏನಾದರೂ ಒಂದು ಒಳ್ಳೆಯ ವಿಚಾರಗಳು ಬಂದರೆ ಇನ್ನು ಮುಂದಿನ ಪೀಳಿಗೆಗೆ, ಯುವಕರಿಗೆ ಇದೊಂದು ಉಪಯೋಗ ಆಗಬಹುದು ಎಂಬ ಉದ್ದೇಶದಿಂದ ನಿಖರ ನ್ಯೂಸ್ನವರು ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ನಾವು ನಾಗಾರಾಧನೆಯ ಬಗ್ಗೆ ಮತ್ತು ನಾಗಾರಾಧನೆಗೂ ತುಳುನಾಡಿಗೂ ಇರುವ ಸಂಬಂಧ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ನಾಗಾರಾಧನೆಯನ್ನು ಆಚರಿಸ್ಕೊಂಡು ಬರ್ತಾರೆ, ಸಾಧಾರಣ ಒಂದು ಚಿಕ್ಕ ಒಂದು ಕಿರುನೋಟವನ್ನು ಇಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ತುಳುನಾಡಿನ ನಾಗಾರಾಧನೆ ಮತ್ತು ಇಲ್ಲಿಯ ಮೂಲ ಜನಾಂಗಕ್ಕೂ ನೇರ ಸಂಬಂಧ ಇದೆ ಅಂತೂ ನಮಗೆಲ್ಲರಿಗೂ ಗೊತ್ತಿರಬೇಕು. ಪ್ರಾಚೀನ ಕಾಲದಲ್ಲಿ ನಾಗನನ್ನು ನಾಗಾರಾಧನೆ ಎಂಬ ಕ್ರಮ ಇರಲಿಲ್ಲಂತೆ, ನಾಗಾಚರಣೆ ಎಂಬ ಕ್ರಮ, ನಾಗನಿಗೆ ಬಡಿಸುವ ಕ್ರಮ ಅಂತ ಒಂದು ಕ್ರಮ ಇತ್ತು. ಇಲ್ಲಿಯ ಬಾಕುಡ ಜನಾಂಗ, ಕೊರಗ ಜನಾಂಗ, ಆದಿದ್ರಾವಿಡರು ಇವರೆಲ್ಲ ವನವನ್ನು ರಕ್ಷಣೆ ಮಾಡಿ ನಾಗಬನವನ್ನು ಸೃಷ್ಟಿ ಮಾಡಿದ್ದು. ಪ್ರಾಚೀನ ಕಾಲದಲ್ಲಿ ಇವರೇ ನಾಗನಿಗೆ ತನು ಇಡುವುದು, ಹಾಲಿಡುವುದೆಂಬ ರೂಢಿಯೂ ಇತ್ತು. ಮತ್ತು ನಾಗರ ಪಂಚಮಿಯಲ್ಲಿ ನಾಗಾರಾಧನೆ ಎಂಬುದು ಸಾಧಾರಣ ಒಂದು 100 ವರ್ಷ ಇತ್ತೀಚಿನ ವಿಚಾರ. ಪೂರ್ವಕಾಲದಲ್ಲಿ ಈ ತನು ಇಡೀ ಭೂಮಿ ವನ ಪ್ರದೇಶವಾದ್ದರಿಂದ ಆ ಸಮಯದಲ್ಲಿ ನಾಗನಿಗೆ ತನು ಇಡುವ ಕ್ರಮ ಪೂರ್ವಕಾಲದಲ್ಲಿ ಇತ್ತಂತೆ. ಮತ್ತು ನಾಗಾರಾಧನೆ ಎಂಬುದು ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಎಲ್ಲಿ ಹೊರಗಡೆ ವನ ಪ್ರದೇಶಗಳಲ್ಲಿ ನೀರಾಶ್ರಯ ಇಲ್ಲದ ಜಾಗದಲ್ಲಿ ನಾಗಾರಾಧನೆ ಎಂಬುದು ಇಲ್ಲ. ಅನೇಕ ಕಡೆಗಳಲ್ಲಿ ನಾಗನ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯ ವ್ಯವಹಾರಗಳು ನಡೆದು ಜನರನ್ನು ಮೋಸ ಮಾಡುವ ಕ್ರಮಗಳು ನಡೀತಾ ಇದೆ. ಆತ್ಮೀಯ ಭಕ್ತರೇ, ನಿಮಗೆ ಏನಾದರೂ ನಾಗನ ಬಗ್ಗೆ ಪ್ರಾರ್ಥಿಸಬೇಕಾದ್ರೆ ತುಳುನಾಡಿನ ಎಲ್ಲೆಲ್ಲಿ ಯಾವ ಯಾವ ಮೂಲಗಳಿದೆ ಅಲ್ಲ, ಸುಬ್ರಹ್ಮಣ್ಯ ದೇವಸ್ಥಾನ ಇರ್ಬೋದು, ಬಲ್ಲಮಂಜೆ ಇರ್ಬೋದು, ಕುಡುಪು ಇರ್ಬೋದು, ಈಗ ಬೇರೆ ಬೇರೆ ಕ್ಷೇತ್ರಗಳಿವೆ. ಆ ಜಾಗದಲ್ಲಿ ಬಂದು ಪ್ರಾರ್ಥಿಸಿದರೆ ಮಾತ್ರ ಅದಕ್ಕೆ ಫಲವೇ ವಿನಃ ಇದನ್ನೇ ಇನ್ನೊಂದು ಜಾಗದಲ್ಲಿ ನೀವು ಆರಾಧನೆ ಮಾಡಿದರೆ ಇದಕ್ಕೆ ಖಂಡಿತವಾಗಿ ಫಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಬೇರೆ ಬೇರೆ ಊರಿನಲ್ಲಿ ಬೇರೆ ಬೇರೆ ಆಚರಣೆ ಇದ್ದರೂ ಅಲ್ಲಿ ಎಲ್ಲರೂ ನಾವು ಹೊರಗಡೆ ನಮ್ಮ ತುಳುನಾಡನ್ನು ಬಿಟ್ಟು ಹೊರಗಿನ ಜಾಗದಲ್ಲಿ ನಾಗಾರಾಧನೆಯನ್ನು ಅಲ್ಲ, ಅದು ವಾಸುಕಿ ಸುಬ್ರಹ್ಮಣ್ಯನೋ ಅಲ್ಲ ಸುಬ್ರಹ್ಮಣ್ಯನೋ ಅನಂತ ಪದ್ಮನಾಭನನ್ನು ಆರಾಧನೆ ಮಾಡ್ಬೋದೇ ವಿನಃ ಸಾಕ್ಷಾತ್ ಸರ್ಪನಾಗನನ್ನು ಆರಾಧನೆ ಮಾಡುವಂಥ ಕ್ರಮ ತುಳುನಾಡಿನಲ್ಲಿ ಮಾತ್ರ. ನಾಗನಿಗೂ ಸಂಸಾರಕ್ಕೂ ಯಾಕೆ ಇತ್ತ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳಿದರೆ, ನಾಗ ಎಂಬುದು ತನ್ನ ಮೈಥುನ ಕ್ರಿಯೆಯನ್ನು 1 ವಾರದಿಂದ 10 ದಿನಗಳವರೆಗೆ ನಿರಂತರವಾಗಿ ಆ ಒಂದು ಮೈಥುನ ಕ್ರಿಯೆ ಮಾಡುವಂಥ ಕ್ರಮ, ಮತ್ತು ಅದರಿಂದಾಗಿ ಆ ಒಂದು ಸಂತೃಪ್ತವಾದಂಥ ಮೈಥುನ ಕ್ರಿಯೆ ಮಾಡೋದು ನಾಗ ಮಾತ್ರ ಎಂಬುದು ಉರಗಚಂದ ದಿಲೀಪರಿಂದ ನಾನು ಕೇಳಿದ್ದೇನೆ. ಅದಕ್ಕೋಸ್ಕರ ಸಂಸಾರಕ್ಕೂ ನಾಗನಿಗೂ ಇರುವಂಥ ನೇರ ಸಂಬಂಧ ಅದು. ಇವತ್ತು ಅನೇಕ ಕಡೆಗಳಲ್ಲಿ ಪ್ರಾಚೀನ ಕಾಲದಲ್ಲಿ ಇದ್ದಂಥ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ನಾಗಬನವನ್ನು ತಮ್ಮ ಒಂದು ಕಾಂಕ್ರೀಟೀಕರಣ ಮಾಡಲಿಕ್ಕೆ ಯಾರದೇ ಒಂದು ನಮ್ಮ ತಿಳಿದವರ ಉಪನ್ಯಾಸವ ಜ್ಞಾನದ ಕೊರತೆಯಿಂದಾಗಿ ನಾವಿದನ್ನು ಕಡಿದು ನಾಶ ಮಾಡಿ
ಪ್ರಕೃತಿಯನ್ನು ಗೊಂದಲದ ಗೂಡಿಗೆ ದೂಡಿದ್ದೇವೆ. ಬಹುಶಃ ಇವತ್ತು ಅನೇಕ ಜನರಿಗೆ ನಮ್ಮ ಹತ್ರ ಎಲ್ಲರ ಹತ್ರ ಹಣ ಆಗಿದೆ, ಈ ಭೂಮಿಯನ್ನು ಈ ಕಾಡನ್ನು ಕಡಿದು ಸಿಮೆಂಟಿನ ಕಟ್ಟೆ ಕಟ್ಟಿ ಅದಕ್ಕೆ ಮತ್ತೆ ನಾಗನ ಮೂರ್ತಿ, ಈಗ ಹಣ ಆಗಿದೆ ಅಂತ ಅದಕ್ಕೆ ಮತ್ತೆ ಬೆಳ್ಳಿಯ ಕವಚಗಳು, ಮತ್ತು ಅದರ ಮೇಲೆ ಶೀಟು, ಅದರ ಮೇಲೆ ಸಿಮೆಂಟಿನೊಂದು ಕಾಂಕ್ರೀಟ್, ಇದೆಲ್ಲವನ್ನು ಮಾಡಿ ಬನದಲ್ಲಿರುವಂಥ ನಾಗನನ್ನು ಈಗ ತಗಡಿನ ಸೀಟಿನೊಳಗಡೆ ಕೂರಿಸುವ ಮಟ್ಟಕ್ಕೆ ನಾವು ಬೆಳೆದಿದೆ ಅಂತ ಹೇಳಿದರೆ ಇಲ್ಲಿ ನೋಡಿ. ಆವಾಗ ಇಲ್ಲಿ ಆ ಬನ ಇರುವಾಗ ಇಲ್ಲಿಯ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ, ಇಲ್ಲಿ ಬನದೊಳಗಿರುವಂಥ ನಾಗ ಇರುವಾಗ ಇಡೀ ಪ್ರತಿ ಮನೆಯಲ್ಲಿ ಕೂಡು ಕುಟುಂಬದ ಹಾಗೆ ಜನಸಂಖ್ಯೆ ಇತ್ತು, ಬೇಕಾದಷ್ಟು ನಮಗೆ ಕೃಷಿಯ ಉತ್ಪತ್ತಿಗಳಿತ್ತು, ಮಕ್ಕಳಿಗೆ ಒಳ್ಳೆಯ ಜ್ಞಾನ ಇತ್ತು, ಗದ್ದೆಗಳೆಲ್ಲವೂ ಬೇಸಾಯವಾಗ್ತಿತ್ತು, ಮತ್ತು ಕೊಟ್ಟಿಗೆ ತುಂಬ ದನಕರುಗಳಿದ್ದವು. ಒಟ್ಟಿನಲ್ಲಿ ಇಡೀ ಪ್ರಾಕೃತಿಕ ಸಂಪತ್ತಿಂದ ಮೆರೆಯುತ್ತಿತ್ತು. ಈಗ ನಾವು ಕಾಂಕ್ರೀಟ್ ನಾಗನನ್ನು ಕಂಡ ನಂತರ ಅದರಲ್ಲಿ ಕೂತು ಒಂದು ಬಣ್ಣದ ಬಟ್ಟೆ ಹಾಕಿ ನಮಗೆ ಆಶೀರ್ವಾದ ಮಾಡ್ತಾರೆ ವಿನ, ಅದೇ ಆಶೀರ್ವಾದ ಮಾಡಿದ ಯಾರಿದ್ದಾರೆ ಅವರು ಯಾರಿಗೂ ಒಂದು ಉಪದೇಶ ಮಾಡುವಂಥ ಪ್ರಶ್ನೆ ಇಲ್ಲ. ಯಾಕೆ ನಾವು ಈ ಕಾಡನ್ನು ವನವನ್ನು ಕಡಿದು ಹೀಗೆ ಮಾಡಿದ್ದೇವೆ, ಯಾಕೆ ಇದಕ್ಕೆ ಕೆಮಿಕಲ್ ಮುಕ್ತವಾದಂಥ ಬಣ್ಣವನ್ನು ಹಚ್ಚಿದ್ದೇವೆ, ಯಾಕೆ ನಾಗನಿಗೆ ತಂಬಿಲ ಮಾಡುವಾಗ ಅದರಲ್ಲಿರುವಂಥ ಕಸಗಡ್ಡಿಗಳನ್ನು ತೆಗೆಯದೆಯೂ ನಾವು ತಂಬಿಲ ಮಾಡ್ತೇವೆ, ಅದನ್ನು ಕೆಲಸ ಮಾಡುವಾಗ ಕೈಯಲ್ಲಿ ರಕ್ತ ಬಂದರೂ ಮತ್ತೆ ನಾವು ಅದನ್ನು ಅಭಿಷೇಕ ಮಾಡ್ತೇವೆ. ಯಾರನ್ನು ಮಂಗ ಮಾಡ್ತಾ ಇದ್ದಾರೆ ಅವರು? ಯಾರನ್ನು ನಾವು ಮಂಗ ಮಾಡೋದು? ಈಗ ನಾವು ಇಷ್ಟೆಲ್ಲ ಗೊತ್ತಿದ್ದು, ನಾವು ಇಷ್ಟೆಲ್ಲ ಜ್ಞಾನ ಇದ್ದು ಯಾಕೆ ನಾವು ಇದನ್ನು ಜನರಿಗೆ ಒಳ್ಳೆಯ ರೀತಿಯ ಉಪದೇಶ ಕೊಡಲಿಲ್ಲ? ನಾವು ಕೊಡಲಿಲ್ಲ. ಇದರಿಂದಾಗಿ ಅಂದಿನ ಸಂಪತ್ತು ಇವತ್ತಾಗಿ ಗದ್ದೆಗಳೆಲ್ಲ 4-5 ಭಾಗವಾಯಿತು, ಸಂತಾನ ಇಲ್ಲದೆ 1-2ಕ್ಕೆ ಬಂತು. ನಮಗೆ ಯಾವುದೇ ಒಂದು ಕೊಟ್ಟಿಗೆಯಲ್ಲಿ ದನಕರುಗಳಿಲ್ಲ, ಬಿದ್ದ ಬೇಸಾಯವನ್ನು ಅಂಗಳಕ್ಕೆ ತರದ ಪರಿಸ್ಥಿತಿ ಇಲ್ಲದೆ ಒಟ್ಟಿನಲ್ಲಿ ನಾವು ಅತಂತ್ರ ಸ್ಥಿತಿಯಾಗಿ ನಾವೊಂದು ದಾರಿದ್ರ್ಯತೆಯ ಕಡೆ ಹೋಗಲಿಕ್ಕೆ ಕಾರಣ ನಾಗಬನವನ್ನು ಕಾಂಕ್ರೀಟೀಕರಣ ಮಾಡಿದ್ದರಿಂದ ಇವತ್ತು ಅನೇಕ ರೋಗಗಳು, ಅನಾರೋಗ್ಯ ಪೀಡಿತರಾಗಿ ನಾವು ಬದುಕ್ತಾ ಇದ್ದೇವೆ ಈ ಸಮಾಜದಲ್ಲಿ. ಆಗಿರುವಾಗ ಪ್ರತಿಯೊಬ್ಬರು ಆಲೋಚನೆ ಮಾಡುವ, ಹಿರಿಯರು ಏನು ಮಾಡಿದ್ದಾರೆ ತಿಳಿಯದೆ ಯಾವುದನ್ನು ಮಾಡಲಿಲ್ಲ, ಅವರಿಗೆಲ್ಲವೂ ತಿಳಿದಿತ್ತು. ಆದ್ದರಿಂದಲೇ ಸರ್ಪನ ಸಂಸಾರ ಜಾಸ್ತಿ ಆದಷ್ಟು ಈ ಭೂಮಿಗೆ ಸಂಪದ್ಭರಿತವಾಗುತ್ತದೆ. ಆದ್ದರಿಂದಲೇ ಎರೆಹುಳವನ್ನು ರೈತ ಮಿತ್ರನನ್ನು ಹೇಗೆ ಕರಿತೇವೋ ಅದೇ ರೀತಿ ಸರ್ಪನನ್ನು ಪ್ರಕೃತಿಯ ಮಿತ್ರ ಅಂತ ನಾವು ಕರಿತಿದ್ದೇವೆ. ಇವತ್ತು ಅನೇಕ ಕಡೆ ತಿಳಿದವರ ತಪ್ಪು ಮಾರ್ಗದರ್ಶನಗಳಿಂದ ನಾಗಬನಗಳೆಲ್ಲವೂ ಅತಂತ್ರ ಸ್ಥಿತಿ, ನಾಗಾರಾಧನೆಯು ದಾರಿ ತಪ್ತಾ ಇದೆ, ಜನರಿಗೆ ಗೊಂದಲದ ಗೂಡಾಗ್ತಾ ಇದೆ. ಆದ್ದರಿಂದ ನಮಗೆ ದಿನ ನಮ್ಮ ತಲೆಯಲ್ಲಿ ನಾನು ಸೋಲುವುದರ ಹಿಂದೆ ನಾಗ ಇದ್ದಾನೆ, ನನ್ನ ಅಂಗಡಿಯಲ್ಲಿ ನಷ್ಟ ಸಂಭವಿಸುವುದರ ಹಿಂದೆ ನಾಗ ಇದ್ದಾನೆ, ನನ್ನ ಸಂಸಾರ ಬೇರೆ ಬೇರೆ ತೊಂದರೆಗಳ ಒಳಗಾಗುವುದರ ಹಿಂದೆ ನಾಗ ಇದ್ದಾನೆ, ಇಲ್ಲಿನ ದೈವಗಳಿದ್ದಾರೆ. ಇದು ತಪ್ಪು ಸಂದೇಶ. ಜೀವನದಲ್ಲಿ ನಾವು ಮಾಡಿದ ತಪ್ಪು, ನಾವು ಮಾಡಿದ್ದು ಯಾವ ಸರ್ಪ ಯಾವ ನಾಗ ಯಾರಿಗೂ ಎಲ್ಲಿಯೂ ಅನ್ಯಾಯ ಮಾಡಲಿಲ್ಲ. ನಾವು ಮಾಡಿದ್ದು ಪ್ರಾಕೃತಿಕವಾದಂಥ ಅಷ್ಟು ಚಂದವಾದಂಥ ಅಷ್ಟು ನೀರಾಶ್ರಯ ಇರುವಂಥ ಫಲವತ್ತತೆಯ ಸಾವಿರಾರು ಇತಿಹಾಸಗಿರುವ ಅನೇಕ ಹಣ್ಣು ಹಂಪಲುಗಿರುವಂತಹ ಬನಗಳನ್ನು ಕಡಿದಿದ್ದೇವೆ ಇವತ್ತು ಅದನ್ನು ಒಂದು ವೇಳೆ ನಾವು ಆವತ್ತು ನೋಡಿ, ನಾವೀಗ ಈ ಪೂಜೆಯ ನೆಪದಲ್ಲಿ ಸಾವಿರಾರು ಲಕ್ಷಾಂತರ ಹಣ ಪಡೆದ ಕುಟುಂಬವು ಇವತ್ತು ಉದ್ಧಾರ ಆಗಿದೆ. ಪೂಜೆ ಮಾಡಬೇಕಂತ ಸಂಕಲ್ಪ ಮಾಡಿದವನ ಕುಟುಂಬವು ಉದ್ಧಾರ ಆಗ್ತದೆ ಎಂಬ ನಿರೀಕ್ಷೆಯಲ್ಲಿದ್ದಾನೆ. ಆದರೆ ಒಟ್ಟಿನಲ್ಲಿ ನಾಗನ ಸಂಸಾರವನ್ನು ಸರ್ವನಾಶ ಮಾಡಿಬಿಟ್ಟಿದ್ದೇವೆ. ಸರ್ವನಾಶ ಮಾಡಿಬಿಟ್ಟಿದ್ದೇವೆ. ಇದು ನಾವು ಮಾಡಿದ ದೊಡ್ಡ ವಿಷಯ. ಇವತ್ತು ಅನೇಕ ಕಡೆಗಳಲ್ಲಿ ಮುಂಚೆಲ್ಲ ಈಗ ಬೇರೆ ಬೇರೆ ರೀತಿಯ ನಾವು ಅದಕ್ಕೆ ನೈವೇದ್ಯ ಮಾಡುವಾಗಲೂ ಗ್ಯಾಸಿನಲ್ಲಿ ಮಾಡ್ತೇವೆ, ಒಂದು ಕಟ್ಟಿಗೆ ಹಾಕಿ ನಾವು ಮಾಡುವಂಥ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿಲ್ಲ. ಈಗ ನಾಗನಿಗೆ ಹಾಕುವಂಥ ಹಾಲು ನೋಡಿ, ನಾಗನಿಗೆ ಇವತ್ತು ಹಾಲಾಭಿಷೇಕ ಮಾಡ್ತೇವೆ. 4-5 ದಿನ ಬಿಟ್ಟು ನೋಡುವಾಗ ಹೇಗಿರ್ಬೋದು, ಒಂದು ಹಾಲಿನ ಪಾತ್ರೆಯನ್ನು ನೀವು ಒಂದು ತಂದು ತೊಳೆಯದೆ ಒಂದು 3 ದಿನ ಬಿಟ್ಟು ನೀವು ವಾಸನೆ ಮಾಡಿದರೆ ಅದು ವಿಶೇಷವಾದಂಥ ಗಬ್ಬು ವಾಸನೆ ಹೊಡಿತದೆ. ಆದರೆ ಈಗ ಏನಾಗ್ತಾ ಇದೆ, ಈಗ ಹಾಕಿದ ನೀರು ಬಿಡಿ, ಕೂತ ಜಾಗಕ್ಕೆ ನೀರು ಹಾಕುವ ಪ್ರಯತ್ನವನ್ನು ಮಾಡೋದಿಲ್ಲ. ನಾಗ ಸತ್ರು ನಮಗೆ ಲಾಭ, ನಮಗೆ ಬನ ಕಡಿದ್ರೂ ನಮಗೆ ಲಾಭ, ಬೇರೆ ಮಾಡಿದ್ರು ಲಾಭ. ಕೆಲವು ಕಡೆ ನೋಡಿ, ಪಾಂಬನ್ ಮೈಕಟ್ಟಿನವರು ನಾಗಾರಾಧನೆಯಲ್ಲಿ ಅತೀ ಶ್ರೇಷ್ಠವಾದ ಅವರಿಗೆ ಆಶೀರ್ವಾದ ಸಿಕ್ಕಿದ್ದವರಿಗೆ ಅಂತೆ. ಅನೇಕ ಕಡೆಗಳಲ್ಲಿ ಅವರ ಮಾತಿನ ಪ್ರಕಾರ ಹಿಂಗಾರವನ್ನು ಉಪಯೋಗ ಮಾಡಲೇಬಾರ್ದು ಅಂತ ಹೇಳ್ತಾರೆ. ನಿಮಗೆ ಇಲ್ಲಿ ಹಿಂಗಾರ ಇಲ್ಲದ ಕೆಲಸವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಗನಿಗೆ ಶ್ರೇಷ್ಠವಾದದ್ದು ಕೇಪುಲವು ಮತ್ತು ತುಳಸಿ, ಇದು ನಾಗಶ್ರೇಷ್ಠವಾದಂಥ ವಸ್ತು ಅಂತ ಹೇಳಿದ್ರು. ಪಾಂಬನ್ ಮೇಕಾಡ್ ಅಂತ ಇದ್ದಾರೆ, ಅವರು ಬಂದು ಇಲ್ಲಿ ಕೆಲವು ಕಡೆ ಮಾಡ್ತಾರೆ. ಅವರಿಗೆ ಮೂಲದಲ್ಲಿ ಅವರಿಗೆ ಆಶೀರ್ವಾದ ಇತ್ತಂತೆ. ಅಂಥ ಪವಿತ್ರ ಜಾಗದಲ್ಲಿದ್ದಂಥ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ 3 ನದಿಗಳ ಮಧ್ಯದಲ್ಲಿ ದ್ವೀಪಾಕೃತಿಯ ಜಾಗದಲ್ಲಿ ಹೊರಗಿನಿಂದ ಬಂದು ಪ್ರಾರ್ಥನೆ ಸಲ್ಲಿಸಬೇಕು. ನಾಗ ಸಂಕುಲಕ್ಕೆ, ನಾಗ ಸಂಸಾರಕ್ಕೆ ಯೋಗ್ಯವಾದಂಥ ಜಾಗ ಸುಬ್ರಹ್ಮಣ್ಯ ಕ್ಷೇತ್ರ. ಅದೇ ಮಾದರಿಯಲ್ಲಿ ತುಳುನಾಡು, ಉಡುಪಿ, ತುಳುನಾಡಿನಾದ್ಯಂತ ಅವಳಿ ಜಿಲ್ಲೆಗಳಲ್ಲೂ ಅದೇ ಮಾದರಿಯ ನಾಗನ ಆಶ್ರಯಗಳಿರುವಂಥದ್ದು ಇಲ್ಲಿ. ಈಗ ಎಲ್ಲ ಕಡೆಯೂ
ನಾವು ಅನೇಕ ಕಡೆಗಳಲ್ಲಿ ನಮ್ಮ ವೃದ್ಧಿಗೋಸ್ಕರ, ನಮ್ಮ ಅಭಿವೃದ್ಧಿಗೋಸ್ಕರ ನಮಗೆ ಜಾಗ ಬೇಕು, ನಮಗೆ ಜಾಗ ಹಾಳಾಗಬಾರ್ದು, ಪೂಜೆ ಮಾಡುವವರಿಗೆ ತೊಂದರೆ ಆಗಬಾರ್ದು, ಅವರು ಭಾರಿ ಚಂದದಲ್ಲಿ ಆ ಸಿಮೆಂಟಿನ ಕಟ್ಟೆ ಒಳಗಡೆ ಕೂತು ನಾಗನಿಗೆ ಮಂತ್ರವೇ ಇಲ್ಲ ಅಂತ ನಮಗೆ ಗೊತ್ತಿರಬೇಕು. ನಾಗನಿಗೆ, ತುಳುನಾಡಿನ ನಾಗನಿಗೆ ಪ್ರಾರ್ಥನೆ ಮಾತ್ರ, ಯಾವುದೇ ಕಾರಣಕ್ಕೂ ಇಲ್ಲಿ ಮಂತ್ರ ಸಮೇತ ಇಲ್ಲ. ಆದರೆ ಇಲ್ಲಿ ಆ ಚಂದದ ಕಟ್ಟೆ ಒಳಗಡೆ ಕೂತು ಚಂದ ಮಾಡಿ ಬಂದವರಿಗೆ ಭಕ್ತಿ ಮಾಡಿ ನಾವೊಂದು ನಮ್ಮದೇ ಆದಂಥ ವೇಷಭೂಷಣ ತೊಟ್ಟು ಯಾವುದಾದರೂ ಅದನ್ನು ಆರಾಧನೆ ಮಾಡುವ ಪುರೋಹಿತರಾಗಲಿ, ನೀವು ಪ್ಯಾಕೆಟ್ ಹಾಲು ಉಪಯೋಗ ಮಾಡಬೇಡ, ನೀನು ಈ ಕಸಮುಕ್ತ ಇದ್ದಂತಲನ್ನು ತರಬೇಡ, ನೀನು ಎಲ್ಲಿಂದ ತಂದಿದ್ದಿ, ಯಾವ ರೀತಿ ತಂದಿದ್ದಿ, ಇದು ಶುದ್ಧಾಚಾರ ಇದೆಯಾ, ಇದು ಪ್ಯಾಕೆಟ್ ತುಪ್ಪವ, ಇದು ಯಾವ ದನದ ತುಪ್ಪವ, ನೀನು ತಂದಂಥ ಹಾಲಿನಲ್ಲಿ ಕರು ಸತ್ತ ಹಾಲನ್ನು ಸಮೇತ ನಾಗನಿಗೆ ಹಾಕಬಾರ್ದಂಥ ಕ್ರಮ ಇದೆ. ಇಂಥ ಪವಿತ್ರ ವ್ಯವಸ್ಥೆಯನ್ನು ಯಾರೂ ಉಪದೇಶ ಮಾಡ್ತಾ ಇಲ್ಲ. ಬರೇ ಎಲ್ಲರೂ ಇದೇ ರೀತಿ ಈ ಆರಾಧನೆ ವ್ಯವಸ್ಥೆಗಳನ್ನು ಒಂದು ವ್ಯವಹಾರವನ್ನಾಗಿ ಹಣಕ್ಕೋಸ್ಕರ ನಾವು ಮಾಡ್ತಾ ಹೋದರೆ ಇನ್ನು ಮುಂದಿನ ಜನಾಂಗಕ್ಕೆ ನಮ್ಮಿಂದ ಏನೂ ಇಲ್ಲದೆ ಮಕ್ಕಳು ಆಡಿ ಬಿಸಾಡಿದ ಗೊಂಬೆಯಂತಾದೀತು ತುಳುನಾಡು. ಅದಕ್ಕೋಸ್ಕರ ಆತ್ಮೀಯ ಭಕ್ತರೇ, ತಾವುಗಳು ಜೀವಂತ ಹಾವಿಗೆ ಹಾಲೆರೆಯುವ ಕೆಲಸ ಮಾಡಬೇಡಿ. ಹಾವಿಗೂ ಹಾಲಿಗೂ ಸಂಬಂಧ ಇಲ್ಲ. ಹಾಲು ನಾಗರ ಹಾವು ಮೊಟ್ಟೆ, ಕ್ರಿಮಿ, ಕೀಟ, ಕಪ್ಪೆಗಳನ್ನು ತಿಂದು ಬದುಕುವಂಥದ್ದು. ಅದೇ ರೀತಿ ತಿಂದಿದ್ದರಿಂದ ಇವತ್ತು ನಾವು ಎಲ್ಲ ಗದ್ದೆಗಳಿಗೂ ವಿಷ ಸಿಂಪಡಿಸಬೇಕಾಗ್ತದೆ. ಆದರೆ ಈಗ ನಾಗಸಂಕುಲ ಇದ್ದ ಬನದ ಬದಿಯಲ್ಲಿರುವಂಥ ಇಡೀ ಗದ್ದೆಗಳಲ್ಲಿ ಯಾವುದೇ ಒಂದು ಇಲಿಯ ಉಪದ್ರ ಇಲ್ಲ, ಚಿಕ್ಕ ಚಿಕ್ಕ ಮಿಡತೆಗಳ ಉಪದ್ರ ಇಲ್ಲ, ಯಾವುದೇ ಉಪದ್ರ ಇಲ್ಲದೆ ಎಲ್ಲ ಕೃಷಿ ತರಕಾರಿ ಎಲ್ಲವೂ ಸಮೃದ್ಧವಾಗಿ ಬೆಳೆಯುತ್ತಿತ್ತು. ಇದಕ್ಕೆಲ್ಲ ಕಾರಣ ನಾಗ. ಆದ್ದರಿಂದ ನಾಗನಿಗೆ ಆರತಿ ಎತ್ತುವುದಾಗಲಿ, ನಾಗನಿಗೆ ಅಗರಬತ್ತಿ ಇಡುವುದಾಗಲಿ, ನಾಗನಿಗೆ ಹಾಲೆರೆಯುವುದಾಗಲಿ, ಜೀವಂತ ನಾಗನಿಗೆ ಏನೂ ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೆ ಇದರ ನೆಪದಲ್ಲಿ ನೀವು ಚಿತ್ರಹಿಂಸೆ ಕೊಡಬೇಡಿ. ಪ್ರಾಕೃತಿಕವಾಗಿ ಬಂದಂಥ ನಮ್ಮ ಯಾವುದು ಹುತ್ತಗಳಿದೆ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ. ಅದಕ್ಕೆಲ್ಲ ಹಾಲಿರಿದ್ರೆ ಅದು ಹಾಲಿನ ಅಂಶ ಅದರಲ್ಲಿ ಇದ್ದರೆ ಗಬ್ಬು ವಾಸನೆ ಬರೋದು ಸಮಸ್ಯೆ ಆಗ್ತದೆ. ಯಾವುದೇ ನೆನಪಿಡಿ ಮತ್ತೊಮ್ಮೆ, ಯಾವುದೇ ಹಾಲಿನ ಪಾತ್ರವನ್ನು 2 ದಿನ ತೊಳೆಯದೇ ಇದ್ದರೆ ಏನಾಗುತ್ತದೆ ಎಂಬುದು ನಮಗೆ ಗೊತ್ತಿರಬೇಕು. ನಾವೇನು ಮಾಡ್ತಿದ್ದೇವೆ ಅಂತ ನಮ್ಮ ಮೈ ಮರೆವು ನಮ್ಮ ಆರಾಧನೆಗೆ, ನಮ್ಮ ಪ್ರಕೃತಿಗೆ ಯಾವತ್ತೂ ತೊಂದರೆ ಆಗಬಾರ್ದು. ಕೆಲವು ಜನ ಈ ನಾಗಬನವನ್ನು ಯಾಕೆ ಕಡಿದ್ರು ಅಂತ ಕೇಳ್ತಾರೆ. ಅದು ನಮ್ಮ ಸ್ವಾರ್ಥಕ್ಕೋಸ್ಕರ. ನಮಗೆ ಪೂಜೆ ಮಾಡುವಾಗ ಅದರಲ್ಲಿ ಹಾವಿದ್ರೆ ಅವರು ಬರೋದಿಲ್ಲ, ಯಾರು ಬರೋದಿಲ್ಲ. ಅದರಲ್ಲಿ 4 ಹಾವು ಇದ್ದರೆ ಯಾರಾದ್ರು ಬರ್ತಾರಾ? ಈಗ ನಾವು ಈಗಿನವರು ಪೂಜೆ ಮಾಡುವ ನಾಗಬಣದಲ್ಲಿ ಇರುವೆಯೂ ಇಲ್ಲ. ಉದಾಹರಣೆಗೆ ಇವರು ಚೀಟಿ ಕೊಡ್ತಾರೆ, ಚಂದದ ಚಿತ್ರಕೂಟ ನಿರ್ಮಾಣ ಮಾಡಿ ಅಂತ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಯಾವುದೇ ಚಿತ್ರಕೂಟದಲ್ಲಿಯೂ ಒಂದೇ ಒಂದು ಹಾವು ಬಂದು ವಾಸ ಮಾಡಿದ ಇತಿಹಾಸ ಇರಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅವರು ಅದನ್ನು ಬೇರಿನಿಂದ ಕಿತ್ತು ತೆಗಿಲಿಕ್ಕೆ ನಮ್ಗೆ ಹೇಳ್ತಾರೆ. ಯಾವುದೇ ಒಂದು ರೀತಿ ಕಸಗಡ್ಡಿ ಇರಬಾರ್ದು, ಇರುವೆ ಇರಬಾರ್ದು. ಯಾಕಂದರೆ ಚಂದವಾಗಿ ಬಂದು ಪೂಜೆ ಮಾಡಿ ಹೋಗಬೇಕದು. ಅದನ್ನು ಆ ರೀತಿ ಒಂದು ಗರ್ಭಗುಡಿಯಾಗೆ ಮಾಡಿದ್ದೇ ನಮ್ಮ ಸ್ವಾರ್ಥಕ್ಕೋಸ್ಕರ. ಅದರಿಂದಾಗಿ ನಾವು ಇವತ್ತು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಇವತ್ತು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಎಲ್ಲ ದೇವರನ್ನು ಉಪಯೋಗ ಮಾಡಿದಾಗೆ ನಾಗನನ್ನು ಸಮೇತ ತಿಂಗಳ ಸಂಕ್ರಮಣ, ದಿನದ ನಿತ್ಯ ಪೂಜೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಯಾವುದೇ ನಾಗಬನಕ್ಕೆ ವರ್ಷಕ್ಕೆ ಒಮ್ಮೆ ಮಾತ್ರ ಅಗತ್ಯ ಇದ್ದವರು ಮಾತ್ರ ಒಳಗಡೆ ಪ್ರವೇಶ ಮಾಡಿ ಬರುವಂಥದ್ದು ನಿಯಮ ಇತ್ತಂತೆ. ಯಾಕಂತೇಳಿ ಅದಕ್ಕೆ ಜನಸಂಕುಲ ಜಾಸ್ತಿ ನಾವು ಓದಾದಾಗ ಸ್ಪರ್ಶ ಜ್ಞಾನದಿಂದ ಅದು ಅಲ್ಲಿಂದ ಆಚೆ ಈಚೆ ಹೋಗ್ತದೆ. ಅದಕ್ಕೋಸ್ಕರ ಹಿರಿಯ ಕಾಲದಲ್ಲಿ ಇಲ್ಲಿನ ಮೂಲ ಜನಾಂಗದವರು ಮಾತ್ರ ಒಬ್ಬರೇ ಹೋಗಿ ನಾಗಲಾಂಛನ ಇರುವ ಪಾತ್ರದಲ್ಲಿ ಅದಕ್ಕೆ ಬೇಕಾಗುವಂಥ ತನು ಇಟ್ಟು ಬರುವ ರೂಢಿ ಇತ್ತಂತೆ ಮುಂಚಿನ ಕಾಲದಲ್ಲಿ. ಯಾವುದೇ ನಾಗಬಣದಲ್ಲಿ ಸಂಕ್ರಮಣ ತಂಬಿಲಾಗಲಿ, ತಿಂಗಳ ಸಂಕ್ರಮಣ ಆಗಲಿ, ನಿತ್ಯ ಪೂಜೆಗಳಾಗಲಿ, ಇದು ಯಾವುದು ನಾಗಬಣದಲ್ಲಿ ಅನ್ವಯಿಸುವುದಿಲ್ಲ ಅಂತ ಹಿರಿದವರಿಂದ ಕೇಳಿದ್ದೇವೆ ನಾವು. ಇದು ನಾವು ಆಲೋಚನೆ ಮಾಡಬೇಕೀಗ. ಇದನ್ನು ವ್ಯವಹಾರದ ಕಡೆಗೆ ನಾವು ಕೊಂಡೋಗ್ತಾ ಇದ್ದೇವೆ. ಅನೇಕ ಕಡೆಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ನೋಡಿ, ಇಲ್ಲಿಯ ನಾಗಾರಾಧನೆಯನ್ನು ಬದೇ ಕಾರ್ಕಳದಿಂದ ಒಂದು ಮೂರ್ತಿ ಕೊಂಡೋಗೋದು, ಒಂದು ಮರದ ಬುಡದಲ್ಲಿ ಇಡೋದು, ಒಂದು ಆರಾಧನೆ ಮಾಡೋದು, ರಶೀದಿ ಮಾಡೋದು, ಜನರನ್ನು ಇದು ಮಾಡೋದು, ನಾಗ ಆ ಥರ ಮಾಡಿದಂಥ ಏನೇನೋ ರೀತಿಯಲ್ಲಿ ವ್ಯವಹಾರಗಳು ನಡೀತಾ ಇದೆ ಈಗ. ಇದೇ ರೀತಿ ನಾವು ಇತ್ತೀಚೆಗೆ ಕುತ್ತಾರಿನ ಕೊರಗಜ್ಜನ ಬಗ್ಗೆ ಒಂದು ಕಡೆ ಒಬ್ಬರು ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಕೊರಗಜ್ಜೆ ಇಲ್ಲಿ ಆನೆಯ ರೂಪದಲ್ಲಿ ಬರ್ತಾನೆ, ಆಮೆಯ ರೂಪದಲ್ಲಿ ಬರ್ತದೆ, ಇಲ್ಲಿ ನಾಗನ ರೂಪದಲ್ಲಿ ಬರ್ತದೆ, ಇಲ್ಲಿ ಗರುಡನ ರೂಪದಲ್ಲಿ ಬರ್ತದೆ. ದಯವಿಟ್ಟು ಅಂಥ ಪವಿತ್ರ ಕ್ಷೇತ್ರವನ್ನು ಆ ರೀತಿಯಾಗಿ ನಾವು ಬಿಂಬಿಸುವುದು ಅಗತ್ಯ ಇಲ್ಲ. ಯಾಕಂದರೆ ಇಲ್ಲಿ ನಮಗೆ ಕೊರಗಜ್ಜನೇ ಕಾಣುವುದಿಲ್ಲ. ಅವರ ಗಗ್ಗರದ ಶಬ್ದ ಮತ್ತು ಕೆಮ್ಮಿನ ಶಬ್ದ ಬಿಟ್ಟರೆ ಇಲ್ಲಿ ಕೊರಗಜ್ಜನನ್ನೇ ನಮಗೆ ಕಾಣಲಿಕ್ಕೆ ಇಲ್ಲ. ನಾವು ಏನಿದ್ರು ಅವರಿಗೆ ಮಾಯಾರೂಪಿಯಾಗಿ ಕೈ ಮುಗಿಯುವಂಥದ್ದು. ಇದೇ ಕೊರಗಜ್ಜೆ ಇನ್ನೊಂದು ಕಡೆ ಮತ್ತೊಂದು ಕಡೆ ಇಲ್ಲಿ ಆಗುವುದಿಲ್ಲ. ಯಾವುದೇ ಒಂದು ಕ್ಷೇತ್ರದಲ್ಲಿಯೂ ಒಂದು ಕ್ಷೇತ್ರವನ್ನು ಇನ್ನೊಂದು ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆಗುವುದಿಲ್ಲ ನಮಗೆ. ತಿರುಪತಿಗೆ ಬೇಕಾದರೆ ತಿರುಪತಿಗೆ ಹೋಗಬೇಕು, ಶಬರಿಮಲೆಗೆ ಹೋಗಬೇಕು, ಶಿರಡಿಗೆ ಹೋಗಬೇಕು.
ಬದ್ರಿನಾಥ್ ಕೇದಾರ್ನಾಥಕ್ಕೆ ಹೋಗಿ ಅಲ್ಲಿ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಂತ ಇಲ್ಲೇ ಒಂದು ಐಸಿನ ಮೂರ್ತಿ ಮಾಡಿಕೊಂಡು ನಮಗೆ ಅದನ್ನು ಇಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಆಗ್ತದೆ? ನಮಗೆ ಅಮರನಾಥವನ್ನು ಇಲ್ಲಿ ಸೃಷ್ಟಿ ಮಾಡಲಿಕ್ಕೆ ಆಗ್ತದಾ? ಎಲ್ಲೆಲ್ಲಿ ಹೋಗಬೇಕು ಅಲ್ಲಲ್ಲೇ ಹೋಗಬೇಕು. ಕೊರಗಜ್ಜ, ಕುತ್ತಾರಿನ ಕೊರಗಜ್ಜ ಎಂಬುದು ಕುತ್ತಾರಿನಲ್ಲೇ ಇರುವಂಥದ್ದು. ಅದಕ್ಕೆ ದೈವದ ಒಂದು ನುಡಿ ಇದೆ. ಅದು ಏಳು ಕಲ್ಲು ಏಳು ವರ್ಗ ಕಾಡಿಡು ಮೆಚ್ಚಿ ಊರುಡು ಅಟಿಲಿ ತುಂಡು ರಾಜ್ಯ ನಿಕ್ಕಂತ ಪಂಜಂದಯ ದೈವ ಕೊರನಂತ ಕಟ್ಟಂಥದಕ್ಕೆ ಅದು ನಮ್ಮ ಭಾಷೆಯಲ್ಲಿ, ತುಳು ಭಾಷೆಯಲ್ಲಿ ಹೇಳುವಂಥದ್ದು. ಆಗಿರುವಾಗ ಇಲ್ಲಿಯ ದೇವರು, ಇಲ್ಲಿಯ ದೇವಸ್ಥಾನ, ಇಲ್ಲಿಯ ಕಾರ್ಣಿಕ ಎಲ್ಲೆಲ್ಲಿದೆ ಅದು ಅಲ್ಲಲ್ಲೇ ಇರಬೇಕು ವಿನ ಇಲ್ಲಿದ್ದು ಇನ್ನೊಂದು ಕಡೆ ಆಗ್ತದೆ ಎಂಬುದನ್ನು ಜನರಿಗೆ ಸುಳ್ಳು ಭ್ರಮೆ ಮಾಡುವಂಥ ಕೆಲಸಗಳು ನಿಲ್ಲಬೇಕಾಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೆಲವು ಕಡೆ ಪ್ರತಿಷ್ಠಿತ ಕಂಪನಿಗಳೆಲ್ಲ ಆಗ್ತವೆ, ಇದಕ್ಕೆ ಬೇರೆ ಯಾವುದೇ ಶಾಖೆಗಳು ಇರುವುದಿಲ್ಲ ಅಂತ. ಇನ್ನು ಇಲ್ಲಿಯ ದೇವಸ್ಥಾನಗಳಿಗೂ ಕೆಲವು ಶಕ್ತಿಗಳು ಇದೇ ರೀತಿ ಆಗುವ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಯಾಕಂದರೆ ದಯವಿಟ್ಟು ಕುತ್ತಾರಿನ ಕೊರಗಜ್ಜೆ ಎಂಬುದು ಕುತ್ತಾರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಅಲ್ಲೇ ಕಾರ್ಣಿಕ ಇರುವಂಥದ್ದು, ಅಲ್ಲೇ ಪ್ರಾರ್ಥಿಸಬೇಕು. ಅವನು ಅಮೆರಿಕದಲ್ಲಿರಲಿ, ಡೆಲ್ಲಿಯಲ್ಲಿ ಅಲ್ಲೇ ಬಂದು ಪ್ರಾರ್ಥನೆ ಮಾಡಬೇಕೇ ವಿನ ಇದನ್ನು ಇನ್ನೊಂದು ಕಡೆ ನಮಗೆ ಕನಸು ಬಿದ್ದಿದೆ ಅಂತೇಳಿ ಬಂದವರಿಗೆಲ್ಲ ಕನಸು ಬಿದ್ದು ಏನೇನೋ ಮಾಡುವಂಥದ್ದು ತಪ್ಪು. ನನ್ನ ಲೆಕ್ಕಕ್ಕೆ ಈ ದೇವತಾರಾಧನೆ, ದೈವಾರಾಧನೆ, ನಾಗಾರಾಧನೆಯನ್ನು ವ್ಯವಹಾರ ಕ್ಷೇತ್ರಕ್ಕೆ ಉಪಯೋಗಿಸದೆ ಅದೊಂದು ಆರಾಧನಾ ಶಕ್ತಿಯನ್ನಾಗಿ ಉಪಯೋಗಿಸೋಣ. ಯಾವುದೇ ದೇವರಿಗೆ ನಾವು ನಮ್ಮ ಲಾಭಕ್ಕೋಸ್ಕರ, ನಮ್ಮ ಅಭಿವೃದ್ಧಿಗೋಸ್ಕರ ನಾವು ದೇವರಿಗೆ ಕೊಡೋದು ಬೇಡ. ಇದು ಇಲ್ಲಿಯ ನೀರು, ಇಲ್ಲಿನ ಜಲ, ಇಲ್ಲಿನ ಗಾಳಿ, ಇಲ್ಲಿನ ಬದುಕು ಎಲ್ಲವೂ ಪ್ರಕೃತಿಗೋಸ್ಕರ ನಾವು ಅದರಿಂದ ಸೃಷ್ಟಿಯಾಗಿದೆ. ಅದಕ್ಕೋಸ್ಕರ ಆ ಋಣ ತೀರಿಸಲಿಕ್ಕೋಸ್ಕರ ಆರಾಧನೆಗಳಿರುವಂಥದ್ದು.